ವಿರಾಮದ ಬಳಿಕ ಮತ್ತೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸ್ವದೇಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೂಪಾ ಮ್ಯಾಮ್ ಸಾಗಾಗಿರುವಂತಹ ಒಂದು ಹಲವಂತರು ರೆಡಿ ಮಾಡಿಟ್ಟಿದ್ದಾರೆ. ಈಗ ಇನ್ನೊಂದು ಸ್ಪೆಷಲ್ ಆಗಿ ಕಾರ್ ಡಿಶ್ ಮಾಡ್ತಾ ಇದ್ರು. ಏನು ಮಾಡ್ತಾರೆ ಅಂತ ಹೋಗಿ ಎಸ್ ಮ್ಯಾಮ್. ಇವಾಗ ಕೆಸುವಿನ ಎಲೆಯ ಚಟ್ನಿ ಮಾಡೋದು ಹೇಗೆ ಅಂತ ಕರಕಲಿ ಇದರ ದಂಟನ್ನೆಲ್ಲ ತೆಗಿಬೇಕು, ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ದಂಟ ಆದರೆ ನೀವು ಖಾರ ಇನ್ನೂ ಜಾಸ್ತಿ ಆಗ್ತದಲ್ಲ? ಅದು ಒಂಥರ ಬೇಯೋದಿಲ್ಲ ಸರಿಯಾಗಿ. ಇದನ್ನೀಗ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಅದನ್ನ ಈಗ ಫಸ್ಟ್ ಬಾಣಲ್ಬೇಕಾ? ಬಾಣಲೇಬೇಕು ಅಂದರೆ ಹಾಗಾದರೆ ಈಗ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ಹೌದು. ಇವಾಗ ನೀರು ಹಾಕ್ಕೊಳ್ಬೇಕು. ಸಾಕು ಸಾಕು ಸಾಕು. ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಬೇಯ್ತದ? ಹಾಂ, ಬೇಯ್ತದೆ. ಇದು ಕೆಸವಾದ್ರಿಂದ ಇದಕ್ಕೆ ಹುಳಿ ಹಾಕ್ಕೊಳ್ಬೇಕು. ಹುಣಸೆ ಹಣ್ಣು ಹಾಕಿಲ್ಲ ಅಂದರೆ ಅದು ತುಳಿಸಿದೆ. ಇಷ್ಟಕ್ಕೆ ಇಷ್ಟು ಸಾಕು. ಅದೇ ಇದು ಬೇಯಿಸೋದ್ರಿಂದ ಒಂಥರ ಫ್ರೈ ಮಾಡೋ ಥರನಾ? ಹೇಗೆ ಮಾಡೋದು? ಅಲ್ಲ, ಇದು ನೀರಲ್ಲೇ ಬೇಯಿಸೋದು. ನಾವು ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ಕೊಳ್ತೇವೆ ಅದೇ ಥರ. ಈಗ ಬೇಯ್ತದೆ ಅದು. ಇವಾಗ ಬೇಯಿಸುವಾಗಲೇ ಅದಕ್ಕೆ ಗಾಂಧಾರಿ ಮೆಣಸು, ಸೂಜಿ ಮೆಣಸು ಅಂತ ಹೇಳ್ತೇವಲ್ಲ, ಅದನ್ನು ಹಾಕೋ. ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಖಾರ ಮಾಡ್ಕೊಳ್ತೀನಿ. ಒಟ್ಟಿಗೆ ಹಾಕ್ತಿದ್ರಲ್ಲ? ಹಾಂ, ಹೌದು. ಇದು ಬೇಯಲಿ ಈಗ ಒಂದು. ಇದು ಸ್ವಲ್ಪ ನೀರು ಯಾಕೆ ಆಗಿದ್ರೆ ಈಗ ಸ್ವಲ್ಪ ಬೇಯುವಾಗ ಹೌದು, ಅದಕ್ಕೋಸ್ಕರ ನೀರು ಆರಬೇಕು ಅದರಲ್ಲೇ. ಅದಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಹಾಂ, ಹೌದು. ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಈ ಥರ ಅಂದರೆ ಸ್ವಲ್ಪ ಬೇಯ್ತಾ ಇರುವಾಗಲೇ ಹಾಕ್ಕೊಳ್ಳೋದು? ಹೌದು. ಸ್ವಲ್ಪ ನೀರು ಹಾಕಿದ ಕಾರಣ ಬೇಗ ಬೇಗ ಬೇಯ್ತದೆ ಕೂಡ. ಈಗ ನೋಡಿ, ಜಾಸ್ತಿ ನೀರು ಹಾಕಿದ್ರೆ ಈಗ ಹೌದು ನೀರು ಜಾಸ್ತಿ ಆಗ್ತದೆ. ಅದೇ ಗಾಂಧಾರಿ ಕೂಡ ಅದರಲ್ಲೇ ಬೇಯಬೇಕು. ಅಂದರೆ ಇದನ್ನು ಎಂತ ಮಾಡಿ ನೆಕ್ಸ್ಟ್ ಅಂತ ಮಾಡಿದ್ರು ಅಂದರೆ ಇದನ್ನು ಮಿಕ್ಸ್ ಹೌದು. ಇದೀಗ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಚಟ್ನಿ. ಇದು ಚಟ್ನಿ ಊಟಕ್ಕೆಲ್ಲ ಸೇರಿಸ್ಕೊಳ್ಳೋ ಚಟ್ನಿ. ಆ ಥರದ್ದು? ಹೌದು. ಊಟಕ್ಕೆಲ್ಲ ಒಳ್ಳೆದಾಗುತ್ತೆ? ಊಟಕ್ಕೆ ಒಳ್ಳೆದಾಗುತ್ತೆ. ಗಂಜಿ ಊಟ ಆ ಥರ? ಹೌದು. ಬೇಕಿದ್ರೆ ಸ್ವಲ್ಪ ಕೊಬ್ಬರಿ ಕೂಡ ಹಾಕೊಳ್ಬೋದು. ಬಟ್ ಇದು ಸ್ಪೆಷಲ್ ಹಾಕದೇನೆ ಮಾಡೋದು. ಇದೀಗ ನಾವು ಟ್ರಾವೆಲ್ ಮಾಡುವಾಗೆಲ್ಲ ಚಟ್ನಿ ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೋದು. ಹೌದು, ಒಂದು 2 days 3 days ಏನಾಗಲ್ಲ ವಿದೌಟ್ ಫ್ರಿಡ್ಜ್. ಹೌದು, ಇಟ್ಕೊಳ್ಬೋದು. ಅದು ಟೇಸ್ಟ್ ನಾರ್ಮಲ್ ಚಟ್ನಿ ತರ ಬರುತ್ತಾ ಹೇಗೆ? ಇಲ್ಲ, ಸ್ವಲ್ಪ ಡಿಫ್ರೆಂಟ್ ನಾರ್ಮಲ್. ಎಕ್ಸ್ಪೆಕ್ಟ್ ಮಾಡಲೇಬೇಕು. ಹೌದು, ಸ್ವಲ್ಪ ಸ್ಮೆಲ್ ಬಂದೇ ಬರುತ್ತೆ. ಮತ್ತೆ ತೆಂಗಿನಕಾಯಿ ತುರಿ ಹಾಕ್ಲಿಕ್ಕಿಲ್ಲ ಅಲ್ಲ, ಅದರಿಂದ ಬೇರೆ ಟೇಸ್ಟ್ ಇರುತ್ತೆ. ಅಕಸ್ಮಾತ್ ಸ್ವಲ್ಪ ಏನು ನಾರ್ಮಲ್ ಚಟ್ನಿ ತರಬೇಕು ಅಂತ ಹೇಳಿದ್ರೆ ತೆಂಗಿನಕಾಯಿ ಹಾಕೊಳ್ಬೋದು. ಆ ಥರ ಹಾಕಿ ಕೂಡ ಮಾಡ್ತೇನೆ ನಾನು. ಹೌದು, ಕೆಲವರಿಗೆಲ್ಲ ಈ ಸೊಪ್ಪಿನ ಹೌದು ಹೌದು ಅಂತಾರೆ. ಇದೀಗ ಸೀಸನ್ ಅಲ್ಲ, ಹಾಗಾಗಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೆ ನಾನು. ನಾವು ಈ ಥರದೆಲ್ಲ ಫುಡ್ ತಿಂತಾ ಇರಬೇಕಲ್ಲ, ಆರೋಗ್ಯ ಚೆನ್ನಾಗಿ. ಅದಕ್ಕೆ ನೋಡಿ ಎಲ್ಲ ಟೈಮಲ್ಲಿ, ಹೌದು, ಎಲ್ಲ ಟೈಮಲ್ಲಿ ಸಿಗೋದಿಲ್ಲ ಅಲ್ಲ ಕೆಸು. ಮಳೆಗಾಲದಲ್ಲಿ ಸಿಗುತ್ತೆ. ಎಲ್ಲ ಟೈಮಲ್ಲಿ ತಿನ್ಲಿಕ್ಕೆ ಕೂಡ ಆಗಲ್ಲ. ಹೌದು, ಯಾವುದು ಕೆಸು ಇದೆಲ್ಲ ಕರೆಕ್ಟ್. ಟೈಮ್ ಇರುತ್ತೆ, ಆ ಟೈಮಲ್ಲಿ ಸಿಗುವಾಗ ತಗೊಂಡು ಮಾಡ್ಕೊಳ್ಬೇಕಲ್ಲ. ಇದು ಬೇಯ್ತಾ ಇರುವಾಗ ನೀರು ಆರ್ಕೊಳ್ಬೇಕು ಅದೆಲ್ಲ. ನೀವು ಹೇಳಿ, ಬೇರೆ ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಾ ಇದ್ದೀರಾ? ನಾನು ಅದೇ ಕುಕ್ಕಿಂಗ್ ನನ್ನ ಮೇನ್ ಕಡಿಮೆನೆ ಮಾಡಲಿಕ್ಕೆ ಇರ್ತದೆ. ಆಮೇಲೆ ಗಾರ್ಡನಿಂಗ್ ಮಾಡ್ತೀನಿ. ಮೊದಲು ಹಾಡ್ತಾ ಇದ್ದೆ, ಇವಾಗ ಹಾಡೋದಿಲ್ಲ, ಮರ್ತು. ಅಲ್ಲ, ಮೊದಲು ಹಾಡ್ತಾ ಇದ್ದೆ, ಅದು ನನ್ನದೊಂದು ಹಾಬಿ ಆಗಿತ್ತು. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಮೊದಲು ಹೋಗ್ತಿದ್ದೆ. ಹಾಗಾದ್ರೆ ನೀವು ಏನು ಟೀಚಿಂಗ್ ಫೀಲ್ಡ್ ಬರೋ ಮುಂಚೆ ನೀವು ಹಾಡೋದು? ಅದೇ, ಹೌದು. ಹಾಗಾದ್ರೆ ಈ ಭಜನೆ ಕಾರ್ಯಕ್ರಮ ಇಂಥದಕ್ಕೆಲ್ಲ ಅದೆಲ್ಲ ಹೇಗೆ ದಸರಾ ಅದೆಲ್ಲ ಬರ್ತದೆ? ಅದೆಲ್ಲ ಮಾಡ್ತೇವೆ. ಹಾಗಾದ್ರೆ ನೀವು ಫ್ರೀ ಟೈಮನ್ನು ವೇಸ್ಟ್ ಮಾಡಲ್ಲ? ಇಲ್ಲ ಇಲ್ಲ, ಈ ಥರ ಅಡುಗೆ ಮಾಡೋದು ಮನೆಯಲ್ಲಿ? ಹೌದು ಹೌದು. ಇಲ್ಲಾಂದ್ರೆ ಗಾರ್ಡನಿಂಗ್ ತುಂಬ ಇಷ್ಟ ನನಗೆ. ಹೌದಲ್ಲ? ಗಾರ್ಡನಿಂಗ್ ಮಾಡ್ತೀನಿ. ನಾನು ಪ್ರೈಮರಿ ಟೀಚ್ ಮಾಡೋದು. ಚಿಕ್ಕ ಮಕ್ಕಳು ಇರುವಾಗ ಹೌದು, ಸಣ್ಣ ಮಕ್ಕಳು ಕೀಟ್ಲೆಲ್ಲ ಇರುತ್ತೆ. ಅದೇ ಹೇಗೆ ಮೇಂಟೈನ್ ಮಾಡ್ತೀರಾ ಮಕ್ಕಳಿಗೆಲ್ಲ? ರಜೆ ಎಲ್ಲ ಸಿಕ್ಕಿ ವಾಪಸ್ ಅವರನ್ನು ಸ್ವಲ್ಪ ಕಷ್ಟನೇ ಆಗುತ್ತೆ. ಬೆತ್ತೆಲ್ಲ ಇಟ್ಕೊಂಡಿರ್ತೀರಾ? ಇಲ್ಲ, ಈಗ ರೂಪಾ ಮ್ಯಾಮ್ ಅಲ್ಲಿಂದ ಬರುವಾಗ ಇಲ್ಲ ಇಲ್ಲ, ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ.
ಅದು ಇಷ್ಟಪಡುವ ಮೇಡಮ್ಗಳೆಲ್ಲ ಬೈಕರ್ ಜೋರು ಇರ್ತಾರೆ. ಹಾಗೇನಿಲ್ಲ, ಎಷ್ಟಾಗೋದು. ಹೌದು. ಇದು ನೋಡಿ ನೀರು ಆರ್ತಾ ಬಂತು. ಇದಾಯ್ತು, ಇವಾಗ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಳ್ಳಿ. ನೀರೆಲ್ಲ ಆರಿತು, ಬೆಂತ ಇದು. ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ತಣ್ಣಗಾಗಬೇಕು, ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಓಕೆ, ಆಲ್ಮೋಸ್ಟ್ ಈಗ ತಣ್ಣಗಾಯ್ತು. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀರು ಆ್ಯಡ್ ಮಾಡಬೇಕಾ? ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಇದಕ್ಕೆ ಹಾಕೋದು ಹೇಗೆ? ಬೇಡ, ಹೀಗೆ ಹಾಕ್ಕೊಳ್ಳೋಣ. ನೀರು ಹಾಕಿಲ್ಲ ಅಂದರೆ 2 ದಿವಸ ಇಟ್ಕೊಳ್ಬೋದು. ನೀರು ಹಾಕಿದರೆ ಯೂಸ್ ಮಾಡಬೇಕು. ನೀರು ಹಾಕಿದ್ರೆ ಕೂಡ ಗಟ್ಟಿ ಚಟ್ನಿ ಥರ. ಸಾಕು ಸಾಕು ಸಾಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾವು ಇದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದು ಸಾಕಲ್ಲ? ಕಾಂದ್ರಿ ಮೆಣಸಿನ ಕಾಟ ಹಾಗೆ ಬರ್ತಂತ ನೋಡಿ. ಅದು ಸ್ಪೈಸಿ ಆಗಿದೆ. ಉಪ್ಪು ಕೂಡ ಹಾಕಿದ್ರಲ್ಲ ಅದಕ್ಕೆ? ಹೌದು. ಇವಾಗ ಗ್ಯಾಸ್ ಆನ್ ಮಾಡಿ, ಇದರಲ್ಲೇ ಮಾಡಿ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀವಿ. ಅಂದರೆ ಈಗ ಒಗ್ಗರಣೆ ಮಾಡ್ತಿದ್ದೀರಾ? ಒಗ್ಗರಣೆ ಅಂದರೆ ಇದನ್ನು ಕೂಡ ಆ್ಯಡ್ ಮಾಡಲಿಕ್ಕಿದೆ, ಹಾಗಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಗ್ಗರಣೆ ಎಲ್ಲ ಬಿದ್ದರೆ ಚಟ್ನಿ ತಿಂತಾರಲ್ಲ, ಮತ್ತು ಅದು ಮಿಕ್ಸ್ ಮಾಡಿದಾಗ ಗೊತ್ತು ಕೂಡ ಆಗಲ್ಲ. ಹೌದು. ಸ್ವಲ್ಪ ತೊಗರಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಕಡಲೆ ಬೇಳೆ ಹಾಕ್ಕೊಳ್ಳೋದು, ಇದಕ್ಕೆ ನಾನು ತೊಗರಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸು ಒಂದು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಹಳೆ ಕಾಲದಲ್ಲ, ಒಣಮೆಣಸು. ಹೌದು. ಈಗೆಲ್ಲ ಕೆಲವರೆಲ್ಲ ಸಾಸಿವೆ ಹಾಕೋದಿಲ್ಲ, ಜೀರಿಗೆ ಆ ಥರ ಎಲ್ಲ ಹಾಕೋದು ಅವಾಯ್ಡ್ ಮಾಡ್ಕೊಳ್ತಾರೆ. ಇದು ಸ್ವಲ್ಪ ಆಗ್ತಾ ಬರುವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಆಯ್ತದು. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೆ. ಹೌದು. ಬೆಳ್ಳುಳ್ಳಿ ಎಲ್ಲ ಉಪ್ಪಿನಕಾಯಿ ಎಲ್ಲ ಸಿಗುತ್ತೆ. ಹೌದು, ಅದು ಕೂಡ ಚೆನ್ನಾಗಿರುತ್ತೆ. ಇದಾಗಲಿ, ಸ್ವಲ್ಪ ನೀರು ಕೊಡಿ ನನಗೆ. ಕೆಂಪಗೆ ಆಯ್ತಲ್ಲ, ಓಕೆ. ಈಗ ಮಿಕ್ಸ್ ಮಾಡಿದ ಕೆಸುವಿನ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಸಾಕ? ಹಾಂ. ಇವಾಗ ಇದಕ್ಕೆ ಹಾಕಿದ ನೀರು ಸ್ವಲ್ಪ ಆರಬೇಕದು. ಆರಬೇಕಲ್ಲ? ಹೌದು. ಇದು ನನ್ನ ಪ್ರಕಾರ ಇದನ್ನು ಕೂಡ ಒಂದು 2 ದಿವಸ ಇಟ್ಕೊಳ್ಬೋದು ಅಂತ ಕಾಣುತ್ತೆ. ಈ ಥರ ಫ್ರೈ ಮಾಡಿ. ಹೌದು. ಕುದಿ ಬಂದಿರುತ್ತಲ್ಲ? ಹೌದು. ಹಾಗೇನು ಹಾಳಾಗಲ್ಲ. ಹೌದು. ನೀರಿನ ಅಂಶ ಇದ್ದರೆ ಮಾತ್ರ ಹೌದು ಬೇಗ ಖಾಲಿ ಮಾಡಬೇಕು. ರೋಟಿ, ಚಪಾತಿ. ಚಪಾತಿ ಜೊತೆ ಕೂಡ ತಿನ್ಬೋದು. ಅಂದರೆ ಸ್ಪೈಸಿ ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ. ಹೌದು. ಸ್ವಲ್ಪ ಸ್ಪೈಸಿ ಇರೋದ್ರಿಂದ ಅದೇ ಚಪಾತಿ ಜೊತೆ ಕೂಡ ತಿನ್ಬೋದು. ಬಟ್ ಇದು ಊಟಕ್ಕೆ ಅದೇ. ನೋಡಿ, ನೀರೆಲ್ಲ ಆರ್ತಾ ಬಂತು. ಸ್ವಲ್ಪ 1-2 ಸತಿ ಕುದಿ ಬಂದರೆ ಈಗ ಚಟ್ನಿ ಅಂತೂ ರೆಡಿ. ರೆಡಿ. ಹೌದು, ಸಾಕಿದು ಆಗಿದಲ್ಲ? ಆಗಿದೆ. ಆಫ್ ಮಾಡ್ಕೊಂಡು ಗಮ್ ಅಂತ ಪರಿಮಳ ಬರ್ತುಂಟು. ಅದೇ ಈಗ ಸರ್ವಿಂಗ್ ಟೈಮ್ ಅಲ್ಲ? ಹೌದು. ಓಕೆ, ಈಗ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಅಂತೂ ನೀವು ಪ್ಲೇಟಿಗೆ ನೋಡಿ, ಆಲ್ರೆಡಿ ಕೆಸುವಿನ ಎಲೆಯನ್ನು ಕೂಡ ಡಿಸೈನ್ ಮಾಡಿದ್ದೀರಲ್ಲ. ಹೌದು, ಪಕ್ಕ ಗೊತ್ತಾಗ್ಲಿ ಅಂತ ಹೇಳಿ. ಹೌದು, ಕೆಸುವಿನ ಎಲೆದೆ ಚಟ್ನಿ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. ಕೆಸುವಿನ ಎಲೆ ಚಟ್ನಿ ಕರಕಲಿ ಅಂತ ಹೇಳ್ತೀವಿ. ಯಾವುದು? ಕರಕಲಿ. ಕರಕಲಿ ಅಲ್ಲ? ಉತ್ತರ ಕನ್ನಡದ ಸ್ಪೆಷಲ್ ಇದು. ಉತ್ತರ ಕನ್ನಡ ಸ್ಪೆಷಲ್ ಅಲ್ಲ? ಈಗ ಮಂಗಳೂರಲ್ಲಿ ನೀವು ಮಸೂರಿ ಚಡಿ ಮನೆಯಲ್ಲಿ ಮಾಡಿದ್ದೀರಾ ಕರಕಲಿ. ಚೆನ್ನಾಗಿತ್ತು. ಒಗ್ಗರಣೆ ಎಲ್ಲ ಬಿದ್ದು ಹಾಗೆ ಗಮಗಮಂತ ಪರಿಮಳ ಕೂಡ ಬರ್ತುಂಟು. ಬೇಕಿದ್ರೆ ಚಪಾತಿ ಜೊತೆ ತಿನ್ಬೋದು, ಇಲ್ಲಾಂದ್ರೆ ಊಟದ ಜೊತೆ ಸೇರಿಸ್ಕೊಳ್ಬೋದು. ಓಕೆ, ಟೇಸ್ಟ್ ಮಾಡುವಾಗಂದ್ರೆ ಖಂಡಿತ. ಓಕೆ, ರೂಪಾ ಮ್ಯಾಮ್ ಸಾಕಾಗಿರುವಂತಹ ಕರಕಲಿ ಕೆಸುವಿನ ಎಲೆಯ ಚಟ್ನಿ ಅಂತ ರೆಡಿ ಮಾಡಿದ್ರೆ ನಾನು ಟೇಸ್ಟ್ ಮಾಡೋದು ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಕೆಸುವಿನ ಎಲೆಯ ಕರಕಲಿ ತಯಾರಿಸುವ ವಿಧಾನ. ಮೊದಲಿಗೆ ಕೆಸುವಿನ ಎಲೆಯ ದಂಟನ್ನು ತೆಗೆದು ಚಿಕ್ಕದಾಗಿ ಹೆಚ್ಚಿದ ಎಲೆಗಳನ್ನ
ಮುಳುಗುವಷ್ಟು ನೀರು, ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, 4 ರಿಂದ 5 ಹಸಿಮೆಣಸು, ಸ್ವಲ್ಪ ಉಪ್ಪು, ಅರಶಿನ ಪುಡಿ ಹಾಕಿ ಬೇಯಿಸಿ. ನೀರು ಆವಿಯಾಗಿ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಉದ್ದಿನಬೇಳೆ, ತೊಗರಿಬೇಳೆ ಎಲ್ಲವೂ 1 ಚಮಚದಷ್ಟು ಹಾಕಿ ಒಣಮೆಣಸು ಸೇರಿಸಿ ಒಗ್ಗರಣೆ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಹಾಕಿ ಹುರಿಯಿರಿ. ಬಳಿಕ ರುಬ್ಬಿದ ಮಸಾಲೆ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಆರೋಗ್ಯಕರವಾದ ಕೆಸುವಿನ ಎಲೆಯ ಕರಕಲಿ ಅಥವಾ ಚಟ್ನಿ ಊಟದೊಂದಿಗೆ ಸವಿಯಲು ಬಲು ರುಚಿ. ಅಡುಗೆ ಅಂತ ರೆಡಿ ಆಗಿದೆ. ಒಂದು ಸ್ವೀಟ್, ಇನ್ನೊಂದು ಖಾರ. ಯಾವ ನೋಡೋ ಟೇಸ್ಟ್ ಫಸ್ಟಿಗೆ ಸ್ವೀಟ್ ಇಂದ ಖಾರಕ್ಕೆ ಹೋಗುವಂತ. ಓಕೆ, ತಗೊಂಡು ನೀವು ಕೂಡ ಸ್ವೀಟ್ ಕಡಿಮೆ ಆದರೆ ಬೇಕಿದ್ರೆ ಸೇರಿಸ್ಕೊಳ್ಬೋದು, ಆ್ಯಡ್ ಮಾಡ್ಕೊಳ್ಬೋದು. ರಸ್ಕ್, ಇದು ರಸ್ಕ್ ಹಲ್ವಾ. ಸಾಕೊಂದು ಅದೇ ಲೈಟ್ ಸ್ವೀಟ್ ಬೇಕಾದರೆ ಇಷ್ಟೇ ಸಾಕಾಗುತ್ತೆ. ಜಾಸ್ತಿ ಸ್ವೀಟ್ ಇಡಿದ್ರೆ ಅದು ಕೂಡ ಆಗ್ತದೆ. ಕೆಲವರಿಗೆಲ್ಲ ಸ್ವೀಟ್ ಎಲ್ಲ ಆಗಲ್ಲ. ಬಟ್ ಟೇಸ್ಟ್ ಅಂತೂ ಗಮ್ಮತ್ತುಂಟು. ನಾನು ಹೇಳಿದಾಗೆ ಇದು ಸ್ವಲ್ಪ ಮಾಡಿದ್ರು ಕೂಡ ಸಾಧಾರಣ ಮನೆಯವರೆಲ್ಲ ತಿನ್ಬೋದು. ಮತ್ತೆ ಅದೇ ಬೇಗ ಕೂಡ ಮಾಡ್ಬೋದು. ಚೆನ್ನಾಗಿದೆ. ರಸ್ಕಿಂದ ಕೂಡ ಈ ಥರ ಹಲ್ವಾ ಮಾಡಿದ್ರೆ ನಾನಂತೂ ಫಸ್ಟ್ ಟೈಮ್ ಕೇಳಿದಂತ ಕಾಣುತ್ತೆ. ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಮಾಡ್ಕೊಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಾಗ ಚೆನ್ನಾಗಿರುತ್ತೆ. ಮನೆಯಲ್ಲಿದ್ದ ಐಟಮ್ ಇಂದ ಮಾಡ್ಕೊಳ್ಬೋದು. ಒಂದಂತೂ ಚೆನ್ನಾಗಿದೆ. ಇದಂತೂ ಸ್ವಲ್ಪ ಖಾರ ಖಾರ ಅಂತ, ಅದು ಸ್ಪೈಸಿ. ಇದಕ್ಕೆ ಪಕ್ಕ ಗಂಜಿ ಊಟ ಎಲ್ಲ ಇದ್ರೆ ಚೆನ್ನಾಗಿರುತ್ತಲ್ಲ. ತಗೊಳ್ಳಿ. ಓ, ಇದು ಚೆನ್ನಾಗುಂಟು ಮ್ಯಾಮ್. ನಾನು ಹೀಗೆ ಟೇಸ್ಟ್ ನೋಡ್ಬೋದು. ಕೆಲವರೆಲ್ಲ ಯಾವುದು ಇನ್ನೊಂದು ಬ್ಲ್ಯಾಕ್ ಇದೊಂದು ಉಪ್ಪಿನಕಾಯಿ ಬರುತ್ತೆ ನೋಡಿ, ಹೌದು, ಅದನ್ನು ಹಾಗೆ ತಿಂತಾರಲ್ಲ. ಚೆನ್ನಾಗಿದೆ. ಇದಂತೂ ಅದೇ ಗಂಜಿ ಊಟಕ್ಕೆ ಪಕ್ಕ ಹೇಳಿ ಮಾಡ್ತೀನಿ. ಚೆನ್ನಾಗಿದೆ. ಮಾತ್ರ ಕೆಸುವುದು ಗೊತ್ತೇ ಆಗಲ್ಲ. ಹೇಗೆ ಅನಿಸ್ತು ನಿಮಗೆ? ಫಸ್ಟ್ ಟೈಮ್ ಬಂದಿದ್ದೀರಾ, ಡಿಶ್ ಕೂಡ ಚೆನ್ನಾಗಿ ಮಾಡಿದ್ರೆ, ಟೇಸ್ಟಿಯಾಗಿ ಬಂದಿದೆ. ತುಂಬಾನೇ ಖುಷಿ ಆಯಿತು ನನಗೂ. ಯಾವುದೇ ಹೊಸ ಜಾಗ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ನಮ್ಮ ಮನೆಯಲ್ಲೇ ಅಡಿಗೆ ಮಾಡಿದ ಥರನೇ ಆಯಿತು. ಅದು ಹಾಗೆ ನಮ್ಮ ಸುರುಚಿ ಅಡುಗೆ ಮನೆ ಅಂತ ಹೇಳಿದರೆ ನಮ್ಮ ಮನೆ ಅಡುಗೆ ಅಂತ. ಓಕೆ, ಚೆನ್ನಾಗಿ ಬಂದಿದೆ 2 ಡಿಶ್ ಕೂಡ. ಹಾಗಾಗಿ ನಮಗೊಂದು ಕಾರ್ಯಕ್ರಮ ಒಂದು 2 ವಿಷಯ ಕೊಟ್ಟಿದ್ದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ನಮಸ್ಕಾರ. ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಜೊತೆಗೆ ಶಶಿ ಸೋಪ್ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಶಶಿ ಇದ್ದಲ್ಲಿ ಕೊಳೆಯ ಮಾತೆಯಲ್ಲಿ. ಓಕೆ, ಇವರ ಕಡೆಯಿಂದ ಕೂಡ ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ರೂಪಾ ಮ್ಯಾಮ್ ಸಾಕಾಗಿರುವಂತಹ ರಸ್ಕ್ ಹಲ್ವಾ ಮತ್ತು ಸ್ಪೆಷಲ್ ಆಗಿ ಕೆಸುವಿನ ಎಲೆಯ ಚಟ್ನಿ ಕರಕಲಿ ಅಂತ ಉತ್ತರ ಕನ್ನಡ ಡಿಶ್. 2 ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದು ಶಿಕ್ಷಣ ಇಲ್ಲಿಗೆ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.